ನಾಡಿನ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಒಳಗೊಂಡ ಪ್ರಣಾಳಿಕೆಯನ್ನು ಮಾಜಿ ಶಾಸಕ ಯೋಗೀಶ್ ಭಟ್ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ವಿವಿಧ ಜನಪರ ಯೋಜನೆಗಳ ಪ್ರಣಾಳಿಕೆ ಇದಾಗಿದೆ ಎಂದರು. ನಾವು ಯಾವ ಥರದ ವಿಷನ್ ಇಟ್ಕೊಂಡಿದ್ದೇವೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಒಂದು ಕಿರುವಾಗಿರುವಂತಹ ನನ್ನ ಮಂಗಳೂರು ನನ್ನ ವಚನ ಇದನ್ನು ನಮ್ಮ BJP ಮಂಗಳೂರು ನಗರ ದಕ್ಷಿಣದ ವಿಧಾನಸಭಾ ಅಭ್ಯರ್ಥಿ ಶ್ರೀ ವೇದವ್ಯಾಸ್ ಕಾಮತ್ರ ಅವರ ಮೂಲಕ ಮುಂದಿನ ದಿವಸಗಳಲ್ಲಿ ಹೇಗದು ಅನುಷ್ಠಾನಗೊಳ್ಳಲಿಕ್ಕಿದೆ ಅಂತ ಹೇಳುವಂಥದ್ದು ಬಹುಶಃ ಅವರ ಜೊತೆಯಲ್ಲಿ ಹಿರಿಯರಾಗಿ ಮಾಜಿ ಶಾಸಕ ಹಾಗೂ ಒಂದು ಹಿನ್ನೆಲೆಯಲ್ಲಿ ನಮ್ಮದೇ ಸರ್ಕಾರ ಬಂದಾಗ ನಿಶ್ಚಿತವಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಎಲ್ಲ ಒತ್ತಡಗಳನ್ನು ಮತ್ತು ಎಲ್ಲ ಥರದ ನಮ್ಮ ಪ್ರಯತ್ನಗಳ ಮೂಲಕ ಅದನ್ನು ಅನುಷ್ಠಾನಕ್ಕೆ ತರುವಂತಹ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳುವಂತಹ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಟ್ಟು ಸಮಗ್ರವಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಒಟ್ಟು ಸದಸ್ಯರುಗಳನ್ನು ಮತ್ತು ಅತ್ಯಧಿಕವಾಗಿ ಅದರ ಎಲ್ಲ ಮಾಹಿತಿಗಳು ಹೊಂದಿದಂಥ ಎಲ್ಲ ಏನು ಅನುಭವಿಗಳಿದ್ದಾರೆ ಅವರನ್ನೆಲ್ಲ ಒಳಪಡಿಸ್ಕೊಂಡು ಹಲವಾರು ಕೆಲಸಗಳನ್ನು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈಗಾಗಲೇ ಯೋಗೀಶ್ ಭಟ್ರು ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಪುನಃ ಈಗ ಅದರಲ್ಲಿ ಕೆಲವೆಲ್ಲ ವಿಷಯಗಳನ್ನು ಹೇಳಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇತರೆ ಮತ್ತು ಕೈಗಾರಿಕಾ ಮತ್ತು ಕಾರ್ಮಿಕ ಕ್ಷೇತ್ರದಲ್ಲಿ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರತ್ಯೇಕ ತ್ರಿಪಕ್ಷೀಯ ಸಮಿತಿ ರಚನೆ, ಸಣ್ಣ ಕೈಗಾರಿಕೆಗಳಿಗೆ ಉತ್ತಮ ಮೂಲಭೂತ ಸೌಕರ್ಯ ಮತ್ತು ಒಳಚರಂಡಿ ವ್ಯವಸ್ಥೆ, ಅದೇ ರೀತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆ. ಈ ಸಂದರ್ಭ ಬಿಜೆಪಿಯ ಮುಖಂಡರಾದ ಪ್ರೇಮಾನಂದ ಶೆಟ್ಟಿ, ರೂಪಾಡಿ ಬಂಗೇರ ಉಪಸ್ಥಿತರಿದ್ದರು.